ಸ್ವಯಂ ಘೋಷಿತ ಪದ್ಧತಿಯಲ್ಲಿ ಆಸ್ತಿ ತೆರಿಗೆ ವ್ಯವಸ್ಥೆ ಇದೆ. ಕಟ್ಟಡ ಮಾಲಕರು ಕಟ್ಟಡ ನಿರ್ಮಾಣಕ್ಕೆ ಬಳಸಿದ ವಸ್ತುಗಳು ಹಾಗೂ ವಿಸ್ತೀರ್ಣವನ್ನ ನಿಖರವಾಗಿ ನೀಡಿದ್ದಲ್ಲಿ ಆಸ್ತಿ ತೆರಿಗೆಯ ಮಾಪನ ಸರಿಯಾಗಿ ನಡೆಯುತ್ತೆ. ಆದರೆ ಕೆಲವರು ಆಸ್ತಿ ತೆರಿಗೆಯಲ್ಲಿ ತಪ್ಪು ಮಾಹಿತಿಯನ್ನ ನೀಡಿ ಆಸ್ತಿ ತೆರಿಗೆ ಬಗ್ಗೆ ವಂಚನೆ ಮಾಡಿರುವುದು ಕಂಡು ಬರ್ತಾ ಇದೆ. ಈ ಬಗ್ಗೆ ಸಾರ್ವಜನಿಕರು ಗಮನ ಹರಿಸಬೇಕು, ಸಲಹೆ ನೀಡಬೇಕು ಅಂತ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಹೇಳಿದರು. ಅವರು ಪಾಲಿಕೆಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಜಾಹೀರಾತು, ಕಟ್ಔಟ್, ಫ್ಲೆಕ್ಸ್ಗಳನ್ನು ಪರವಾನಗಿ ರಹಿತವಾಗಿ ಹಾಕಲು ಅವಕಾಶ ಇಲ್ಲವಾಗಿದ್ದು, ಈಗಾಗಲೇ ಈ ಬಗ್ಗೆ ಕಾರ್ಯಾಚರಣೆ ಆರಂಭಿಸಲಾಗಿದೆ. ಸಾರ್ವಜನಿಕರು ಅಕ್ರಮವಾಗಿ ಹಾಕಿರುವ ಫ್ಲೆಕ್ಸ್, ಕಟ್ಔಟ್ಗಳ ಬಗ್ಗೆ ಮಾಹಿತಿ ನೀಡಿದ್ದಲ್ಲಿ ಕ್ರಮ ವಹಿಸಲಾಗುವುದು ಅಂತ ತಿಳಿಸಿದರು. ಪಾಲಿಕೆ ವ್ಯಾಪ್ತಿಯ ಎಲ್ಲಾ ಉದ್ದಿಮೆದಾರರಿಗೆ ವ್ಯಾಪಾರ ಪರವಾನಗಿಯನ್ನ ಆನ್ಲೈನ್ ಮೂಲಕ ನೀಡಲು ಸಾಫ್ಟ್ವೇರ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಕಳೆದ ಮಂಗಳೂರು ಮಹಾನಗರ ಪಾಲಿಕೆ ಸಭೆಯಲ್ಲಿ ಇದಕ್ಕೆ ಮಂಜೂರಾತಿ ದೊರಕಿದ್ದು, ಅಕ್ಟೋಬರ್ 2ರಿಂದ ಪ್ರಾಯೋಗಿಕ ಚಾಲನೆ ನೀಡಲಾಗುವುದು ಅಂತ ಹೇಳಿದರು. Central market has to be technically opened. So, exact High Court's words on any lawful trading activity in central market should be allowed ಅಂತ. ಸೊ ಲಾಫುಲ್ ಟ್ರೇಡಿಂಗ್ ಆಕ್ಟಿವಿಟಿ ಅಂದರೆ ಟ್ರೇಡ್ ಲೈಸೆನ್ಸ್ ಯಾರ ಹತ್ರ ಇದೆ ಅವರು ಬಂದು ಆಕ್ಟಿವಿಟಿ ಮಾಡಬಹುದು ಅಂತ ವಿ ಸೆಂಟ್ ಔಟ್ ರಿಕ್ವೆಸ್ಟ್ ಇದೆ. ಅದನ್ನ ಮೇಲೆ ಮೆನಿ ಪೀಪಲ್ 100 ಮೇಲೆ ಜನ ಬಂದು ಟ್ರೇಡ್ ಲೈಸೆನ್ಸು ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಏನಾಯ್ತು ಅಂದರೆ ಅಂದಾಜು 32 ಜನ 35 ಒಳಗಡೆ ಜನ ಮಾತ್ರ ಟ್ರೇಡ್ ಲೈಸೆನ್ಸ್, ವ್ಯಾಲಿಡ್ ಟ್ರೇಡ್ ಲೈಸೆನ್ಸ್ ಇದೆ. ಅಂಡ್ ವ್ಯಾಲಿಡ್ ಟ್ರೇಡ್ ಲೈಸೆನ್ಸ್ ಪ್ಲಸ್ ಟ್ರೇಡ್ ಲೈಸೆನ್ಸ್ನಲ್ಲಿ ಯಾರ ಹೆಸರಿದೆ ಅವರೇ ಶಾಪು ನಡೆಸ್ಕೊಳ್ತಾ ಇದ್ದಾರೆ. ಉಳಿದವರಿಗೆ ಇದರ್ ಟ್ರೇಡ್ ಲೈಸೆನ್ಸ್ ಇಟ್ ಸೆಲ್ಫ್ ಇಸ್ ಇನ್ವ್ಯಾಲಿಡ್, ಇಲ್ಲ ಅಂದರೆ ಟ್ರೇಡ್ ಲೈಸೆನ್ಸ್ ಬೇರೆ ಹೆಸರಿನಲ್ಲಿ ಇದೆ, ಅಂಗಡಿ ನಡೆಸಬಹುದು ಬೇರೆ ಇದ್ದಾರೆ. ಇದೇ ಕಾನೂನಿಗೆ ವಿರೋಧವಾಗಿರುತ್ತೆ. ಸೊ ಅವರಿಗೆ ನಾವೀಗ ಬಿಟ್ಟಿಲ್ಲ. ಸೊ ನಿನ್ನೆಯಿಂದ ಯಾರೆಲ್ಲ ವ್ಯಾಲಿಡ್ ಟ್ರೇಡ್ ಲೈಸೆನ್ಸ್ ಇಟ್ಕೊಂಡಿದ್ದಾರೆ ಅವರಿಗೆಲ್ಲ ಟ್ರೇಡ್ ರೆಸ್ಯೂಮ್ ಮಾಡೋಕ್ಕೆ, ಕೋವಿಡ್ ರೆಸ್ಟ್ರಿಕ್ಷನ್ಸ್ ಎಲ್ಲಕ್ಕೆ ಉಟ್ಪಟ್ಟು ಎಲ್ಲ ಟ್ರೇಡ್ ರೆಸ್ಯೂಮ್ ಮಾಡೋಕ್ಕೆ ನಾವು ಬಿಟ್ಟಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಡಾಕ್ಟರ್ ಸಂತೋಷ್ ಕುಮಾರ್, ಪರಿಸರ ಅಭಿಯಂತರ ಮಧು ಉಪಸ್ಥಿತರಿದ್ದರು.